ಕನ್ನಡ ಕೇಸರಿ ಪ್ರಶಸ್ತಿ ವಿಜೇತ ಬೆಂಗ್ರೆ ಸೈನ್ಸ್ ಪೀಟ್ನ ವೀರಭಾರತಿ ವ್ಯಾಯಾಮ ಶಾಲೆಯ ವತಿಯಿಂದ ಜಿಲ್ಲಾ ಮಟ್ಟದ ಕುಸ್ತಿ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿದ್ದು ಸಮಾರೋಪ ಸಮಾರಂಭವು ವಿಜೃಂಭಣೆಯಿಂದ ನಡೆಯಿತು. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಗಣ್ಯರು ಸಮುದಾಯದ ಶಕ್ತಿಯನ್ನು ಸಮರ್ಥವಾಗಿ ಬೆಳೆಸಿಕೊಂಡು ಮುಂದುವರಿಯುವಂತೆ ಕರೆ ನೀಡಿದರು. ತುಳುನಾಡು ಕೇಸರಿ ಪ್ರಶಸ್ತಿ ವಿಜೇತ ಬೆಂಗರೆ ಸೈನ್ಸ್ ಪೀಟ್ನ ವೀರಭಾರತಿ ವ್ಯಾಯಾಮ ಶಾಲೆಯಲ್ಲಿ ಪ್ರತಿಷ್ಠಾಪಿಸಿದ ಶ್ರೀ ವೀರಮಾರುತಿ ವಿಗ್ರಹದ ಪ್ರತಿಷ್ಠಾರಾಧನೆಗೆ ಈಗ ಸುವರ್ಣ ಸಂಭ್ರಮ, ಜೊತೆಗೆ 93ನೇ ವಾರ್ಷಿಕೋತ್ಸವದ ಸಂಭ್ರಮವೂ ಹೌದು. ಈ ಸಂದರ್ಭದಲ್ಲಿ ಪಟ್ಟಾಭಿರಾಮ ದೇವರ ಬೆಳ್ಳಿಯ ಉಬ್ಬು ಶಿಲ್ಪದ ಪ್ರತಿಷ್ಠಾಪನೆಯೂ ನಡೆಯಲಿದೆ. ಒಟ್ಟು ಸಂಭ್ರಮದ ಹಿನ್ನೆಲೆಯಲ್ಲಿ ವೀರಭಾರತಿ ವ್ಯಾಯಾಮ ಶಾಲೆಯ ವತಿಯಿಂದ ಅವಿಭಜಿತ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲಾ ಮಟ್ಟದ ಪುರುಷರ ಹಾಗೂ ಮಹಿಳೆಯರ ಕುಸ್ತಿ ಪಂದ್ಯಾಟವನ್ನು ಆಯೋಜಿಸಲಾಗಿತ್ತು. 2 ದಿನಗಳ ಕಾಲ ಹಲವು ವಿಭಾಗಗಳಲ್ಲಿ ನಡೆದ ಕುಸ್ತಿ ಹಬ್ಬದಲ್ಲಿ ಉಭಯ ಜಿಲ್ಲೆಗಳ ಹಲವು ಕುಸ್ತಿಪಟುಗಳು ಸೆಣಸಿದ್ರು. ಬಾಲಕರು, ಪುರುಷರು ಮತ್ತು ಮಹಿಳಾ ವಿಭಾಗದಲ್ಲಿ ವಿವಿಧ ಕುಸ್ತಿ ಸ್ಪರ್ಧೆಗಳು ನಡೆದವು. ಸಮಾರೋಪ ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿದ ಶಾಮಿಲಿ ಫ್ಯಾಮಿಲಿ ಟ್ರಸ್ಟ್ನ ಪ್ರವರ್ತಕ ನಾಡೋಜ ಡಾಕ್ಟರ್ ಜಿ ಶಂಕರ್ ಅವರು, ಮೊಗವೀರರಿಗೆ ಒಂದು ಒಳ್ಳೆಯ ಹೆಸರಿದೆ, ಸ್ವಾಭಿಮಾನವಿದೆ, ಅದನ್ನ ಉಳಿಸಿಕೊಂಡು ಹೋಗಬೇಕು. ಈ ನಿಟ್ಟಿನಲ್ಲಿ ಯುವ ಜನತೆ ಗಮನ ಹರಿಸಬೇಕು. ಬೆಂಗರೆಯ ಹೆಸರನ್ನ ಪ್ರಖ್ಯಾತಿಗೊಳಿಸಲು ಯುವಕರು ಕಾರ್ಯಪ್ರವೃತ್ತರಾಗಬೇಕು ಎಂದು ಕರೆ ನೀಡಿದ್ರು. ಮಗುವರಿಗೆ ಒಂದು ಒಳ್ಳೆ ಹೆಸರಿದೆ, ಸ್ವಾಭಿಮಾನ ಇದೆ. ಅದರಷ್ಟೆಯಲ್ಲಿ ನಮಗೊಂದು ಹೆಸರಿದೆ, ಯಾರು ಹತ್ರ ಹೋದರೂ ನಮ್ಮನ್ನು ಕರೀತಾರೆ ಮನೆಗೆ. ಅದರಷ್ಟೆಯಲ್ಲಿ ಯುವಕರಿಗೊಂದು ಕಿವಿ ಮಾತು ಹೇಳ್ತೀನಿ, ಇನ್ನು ಈ ಬೆಂಗ್ರೆಗೆ ಕೆಟ್ಟ ಹೆಸರು ಬರಬಾರ್ದು. ಆ ನಿಟ್ಟಿನಲ್ಲಿ ನೀವೇನು ಯುವಕರಿದ್ದೀರಿ, ಅದಕ್ಕೆ ಒಂದು ಕಟ್ಟುನಿಟ್ಟಿನ ಒಂದು ಸಂಪ್ರದಾಯ ಹಿರಿಯ ಗುರುಕಾರರಿದ್ದಾರೆ, ಮೋಹನ್ ಬೆಂಗ್ರೆ ಇದ್ದಾರೆ. ಬಳಿಕ ಮಾತನಾಡಿದ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲಾ ಸಹಕಾರಿ ಮೀನು ಮಾರಾಟ ಫೆಡರೇಷನ್ ಅಧ್ಯಕ್ಷ ಯಶ್ಪಾಲ್ ಸುವರ್ಣ ಅವರು, ಬೆಂಗರೆ ಕುಸ್ತಿಗೆ ಪ್ರಸಿದ್ಧಿಯನ್ನ ಪಡೆದಿದೆ. ಬೆಂಗರೆ ಭಾಗದ ಮೀನುಗಾರರ ಆರ್ಥಿಕ ಅನುಕೂಲಕ್ಕಾಗಿ ಮಹಾಲಕ್ಷ್ಮಿ ಸಹಕಾರಿ ಬ್ಯಾಂಕಿನ ಶಾಖೆಯನ್ನ ಬೆಂಗರೆ ಪ್ರದೇಶದಲ್ಲಿ ತೆರೆಯುವುದಾಗಿ ಘೋಷಿಸಿದ್ರು. ಈ ಭಾಗಕ್ಕೆ ತಮ್ಮ ಬ್ಯಾಂಕಿಂಗ್ ವ್ಯವಹಾರಕ್ಕಾಗಿ ಒಂದು ಶಾಖೆಯನ್ನು ತೆರಿಬೇಕಂದ ಖಂಡಿತವಾಗಿಯೂ ಬೆಂಗರೆಯ ಜನರು ಈ ಭಾಗದಲ್ಲಿ ಒಂದು ಸೂಕ್ತವಾದ ಒಂದು ಅವಕಾಶ ಜಾಗವನ್ನು ಕಲ್ಪಿಸಿಕೊಟ್ಟಾಗ ಅತಿ ಶೀಘ್ರದಲ್ಲಿ ಎಲ್ಲ ರೀತಿಯ RTGS ನೆಫ್ಟಿಂದ ಹಿಡಿದು ಮೊಬೈಲ್ ಬ್ಯಾಂಕಿಂಗ್ ATMನ ಫೆಸಿಲಿಟಿ ಉಳ್ಳ ಶಾಖೆಯನ್ನು ಈ ಭಾಗದಲ್ಲಿ ತೆರಲಿಕ್ಕೆ ನಾನು ಮುಂದೆ ಬರ್ತೇನೆ. ಖಂಡಿತವಾಗಿ ಜಿ ಶಂಕರ್ ಅಂತ ಮಹನೀಯರು ನಮಗೆ. ಇದೇ ವೇಳೆ ಮಾತನಾಡಿದ ಕಾಂಚನ ಹುಂಡೈನ ಆಡಳಿತ ನಿರ್ದೇಶಕರಾದ ಪ್ರಸಾದ್ ಕಾಂಚನ್ ಅವರು, ನಿರಂತರವಾಗಿ ಸಮಾಜದಲ್ಲಿ ಒಗ್ಗಟ್ಟು ಮೂಡಿಸಲು ವೀರಭಾರತಿ ವ್ಯಾಯಾಮ ಶಾಲೆ ಪ್ರಯತ್ನಿಸುತ್ತಿದೆ. ಇದು ಇನ್ನಷ್ಟು ಮುಂದುವರೆದು ಎಲ್ಲಾ ವ್ಯಾಯಾಮ ಶಾಲೆಗಳು ಮೇಲ್ದರ್ಜೆಗೆ ಏರಬೇಕು ಎಂದು ಆಶಿಸಿದ್ರು. ಎಲ್ಲ ಯುವ ಜನಾಂಗದವರು ಮುಂದಿನ ವರ್ಷದಲ್ಲಿ ನಮ್ಮ ಎಲ್ಲ ವ್ಯಾಯಾಮ ಶಾಲೆಯನ್ನು ಒಂದು ಆಧುನೀಕರಣ ಮಾಡುವಂಥ ಒಂದು ದೊಡ್ಡ ಕೆಲಸದಲ್ಲಿ ನಾವೆಲ್ಲ ಜೊತೆಗೆ ಸೇರಿ ಭಾಗಿಯಾಗೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, 50 ವರ್ಷ ಪೂರಿಸಿದಂದರೆ ಇದು ಸಾಧಾರಣ ಇಡೀ ಸಮಾಜದಲ್ಲಿ ದೊಡ್ಡ ವಿಷಯ. ಕೆಲವು ವ್ಯಾಯಾಮ ಶಾಲೆಗಳು, ಕೆಲವು ಭಜನಾ ಮಂದಿರಗಳು 50 ವರ್ಷದ ಕಾರ್ಯಕ್ರಮ ಸಾಕಷ್ಟು ಈಗ ಆಗ್ತಾ ಇದೆ. ಇದೇ ಸಂದರ್ಭದಲ್ಲಿ ಮಾತನಾಡಿದ ಕಸ್ಟಮ್ಸ್ ಸೂಪರಿಂಟೆಂಡೆಂಟ್ ಹಾಗೂ ಖ್ಯಾತ ಅಥ್ಲೆಟಿಕ್ ಕೋಚ್ ದಿನೇಶ್ ಕುಂದರ್ ಅವರು, ಸಮುದಾಯದಲ್ಲಿ ಉತ್ತಮ ಶಕ್ತಿ ಇದೆ, ಅದನ್ನು ಸರಿಯಾದ ದಾರಿಯಲ್ಲಿ ವ್ಯಯ ಮಾಡಬೇಕು. ಈ ಮೂಲಕ ಉತ್ತಮ ಹೆಸರು ತರುವ ಕೆಲಸವಾಗಬೇಕು ಎಂದು ಕರೆ ನೀಡಿದ್ರು. ನಮ್ಮ ತಂದೆ ತಾಯಿಯವರು ನಮಗೆ ಯಾವ ರೀತಿ ದಾರಿ ತೋರಿಸ್ತಾರೆ, ಯಾವ ರೀತಿಯ ವಿದ್ಯೆಯನ್ನು ಕೊಡ್ತಾರೆ. ಇಲ್ಲಿ ಒಳ್ಳೆ ಸ್ಕಾಲರ್ಸ್ ಇದ್ದಾರೆ, ಒಳ್ಳೆಯ ಕ್ರೀಡಾಪಟುಗಳಿದ್ದಾರೆ, ನನ್ನಂಥವರಲ್ಲ, ನನಗಿಂತ ಮೇಲ್ಪಟ್ಟಿನವರು ಇದ್ದಾರೆ. ನಾನು ನಿಮಗೆ ಇಲ್ಲಿ ಕಳಕಳಿಯಲ್ಲಿ ಕೇಳೋದು, ಒಳ್ಳೆ ಶಕ್ತಿ ಇದೆ ನಮ್ಮಲ್ಲಿ, ನಮ್ಮ ಕಮ್ಯುನಿಟಿಯಲ್ಲಿ ಒಳ್ಳೆ ಶಕ್ತಿ ಇದೆ, ಅದನ್ನು ಒಳ್ಳೆ ದಾರಿಯಲ್ಲಿ ನಾವು ಉಪಯೋಗಿಸಬೇಕು. ಇದೇ ಸಂದರ್ಭದಲ್ಲಿ ಹಲವು ಗಣ್ಯರು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದ್ರು.
ಕಾರ್ಯಕ್ರಮದಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತ ಉದ್ಯಮಿ ಆನಂದ್ ಸಿ ಕುಂದರ್, ಉದ್ಯಮಿಗಳಾದ ವೇದಪ್ರಕಾಶ್ ರಿಯಾನ್, ಗೋಪಾಲ್ ಪುತ್ರಾನ್, ಶಶಿಕುಮಾರ್ ಬೆಂಕ್ರೆ, ಮಗುವೀರ ಕೋಆಪರೇಟಿವ್ ಸೊಸೈಟಿಯ ಅಧ್ಯಕ್ಷ ಸದಾನಂದ ಎ ಕೋಟ್ಯಾನ್, ಮಗುವೀರ ಮಹಾಜನ ಸಭಾದ ಉಚ್ಚಿಲದ ಅಧ್ಯಕ್ಷ ಜಯಶ್ರೀ ಕೋಟ್ಯಾನ್, ಬೆಂಗ್ರೆ ಮಹಾಜನ ಸಭಾದ ಅಧ್ಯಕ್ಷ ಮೋಹನ್ ಬೆಂಗ್ರೆ, ಮುಂಬೈನ ಉದ್ಯಮಿ ಅಜಿತ್ ಪಿ ಸುವರ್ಣ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು. ಕುಸ್ತಿ ಪಂದ್ಯಾಟದ ಹಿನ್ನೆಲೆಯಲ್ಲಿ 2 ದಿನಗಳ ಕಾಲ ಫುಡ್ ಫೆಸ್ಟಿವಲ್ ಅನ್ನು ಆಯೋಜಿಸಲಾಗಿದ್ದು, ಜನರಿಂದ ಅದ್ಭುತ ಪ್ರತಿಕ್ರಿಯೆ ವ್ಯಕ್ತವಾಯಿತು. ಸ್ಟಾಲ್ಗಳಲ್ಲಿದ್ದ ವಿವಿಧ ಬಗೆಯ ಬಾಯಲ್ಲಿ ನೀರೂರಿಸುವ ಮೀನಿನ ಖಾದ್ಯಗಳನ್ನು ಸವಿದು ಜನರು ಸಂಭ್ರಮಿಸಿದ್ರು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್ 24/7 ಮಂಗಳೂರು.